77 ಸ್ಟುಡಿಯೋಸ್ ಅರ್ಪಿಸುವ ದಾಮಾಯನ ಕನ್ನಡ ಚಲನಚಿತ್ರ ಜುಲೈ 14ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಇದಕ್ಕೆ ಮುಂಚಿತವಾಗಿ ಪ್ರೀಮಿಯರ್ ಶೋ ಮಂಗಳೂರಿನ ಭಾರತ ಸಿನಿಮಾದಲ್ಲಿ ನಡೆಯಿತು. ತುಳು ಚಿತ್ರ ನಿರ್ಮಾಪಕ ಮತ್ತು ತುಳು ರಂಗಭೂಮಿ ನಿರ್ದೇಶಕ ವಿಜಯ್ ಕುಮಾರ್ ಕುಡಿಯಾಲ್ಬೈಲ್ ಅವರು ದೀಪ ಬೆಳಗಿಸಿದರು. ಪತ್ರಕರ್ತ ವಾಲ್ಟರ್ ನಂದಳಿಕೆ ಅವರು ಮುಖ್ಯ ಅತಿಥಿಯಾಗಿದ್ದರು. ಚಿತ್ರದ ನಿರ್ದೇಶಕ ಹಾಗೂ ಮುಖ್ಯ ನಟ ಶ್ರೀಮುಖ, ನಿರ್ಮಾಪಕ ರಾಘವೇಂದ್ರ ಕೊಡುವ ಮತ್ತು ಚಿತ್ರತಂಡದ ಇತರ ಸದಸ್ಯರು ಉಪಸ್ಥಿತರಿದ್ದರು. ಸ್ಟಾರ್ ನಟರಿಲ್ಲದ ಎಲ್ಲ ಹೊಸ ಮುಖಗಳ ಚಿತ್ರ ಇದಾಗಿದೆ. ಕನಸು ಮತ್ತು ವಾಸ್ತವದ ನಡುವಣ ತಿಕ್ಕಾಟದ ಕತೆ ಹೇಳುವ ಚಿತ್ರ ಇದಾಗಿದೆ. ಹಳ್ಳಿಯಿಂದ ನಗರಕ್ಕೆ ಹೋದಾಗ ವಂಚನೆಗೆ ಒಳಗಾಗುವ ಪರಿ ಮತ್ತು ಅನುಭವಿಸಬೇಕಾದ ಸಮಸ್ಯೆಗಳ ಬಗ್ಗೆ ಈ ಚಿತ್ರ ಬೆಳಕು ಚೆಲ್ಲುತ್ತೆ. ಹವ್ಯಕ ಭಾಷೆಯನ್ನು ಸ್ಕ್ರೀನ್ ಮೇಲೆ ತಂದಿರುವುದು ಚಿತ್ರದ ವೈಶಿಷ್ಟ್ಯಗಳಲ್ಲೊಂದು ಅಂತ ವಿಜಯ್ ಕುಮಾರ್ ಕುಡಿಯಾಲ್ಬೈಲ್ ಹೇಳಿದ್ದಾರೆ. ಶ್ರೀಮುಖ ಅವರು ಚಿತ್ರಕಥೆ ಬರೆದು ನಿರ್ದೇಶಿಸಿದ್ದಾರೆ. ನಾಯಕ ದಾಮೋದರ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದು ಪಕ್ಕದ ಮನೆ ಹುಡುಗನ ಕಥೆಯಾಗಿದೆ ಅಂತ ಶ್ರೀಮುಖ ಅವರು ತಿಳಿಸಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪ ಒಳ್ಳೆ ಮೆಸೇಜ್ ಇದು. ಯಾಕಂತ ಹೇಳಿದ್ರೆ ತಂದೆಯ ಕೆಲಸವನ್ನು ಬಿಟ್ಟು ಪೇಟೆಗೆ ಹೋಗಿ ಕಷ್ಟ ಏನಂತೇಳಿ ಕಂಡುಹುಡುಕಿದ್ದಾರೆ. ಸೊ ಆಲ್ ದ ಬೆಸ್ಟ್. ಒಂದು ಕಾಮಿಡಿ ಮೂವಿ, ಒಬ್ಬ ಹುಡುಗ ಹೇಗಿರಬಾರ್ದು ಹೇಗಿರಬೇಕು ಅಂತ ಒಂದು ಮೆಸೇಜ್ ಕೊಡ್ತಾ ಇದೆ. ಸಮಾಜದಲ್ಲಿ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು. ದಾಮು ಕ್ಯಾರೆಕ್ಟರ್ ಅಂತೂ ಸೂಪರ್ ಆಗಿದೆ. ಆದಿತ್ಯ ಅಂದರೆ ವಿನಾಯಕ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಲೋನ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ದಾಮೋದರ್ನ ಆ್ಯಕ್ಟಿಂಗ್ ಸ್ವಲ್ಪ ಕಷ್ಟದ ಆ್ಯಕ್ಟಿಂಗ್. ಅದು ಎಲ್ರಿಗೂ ಆ ಥರ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದೇ ಆ್ಯಕ್ಟಿಂಗ್ ಇದಕ್ಕೆ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಹೊಸ ರೀತಿಯ ಸಿನಿಮಾ, ಕನ್ನಡ ಹೊಸ ರೀತಿಯ ಸಿನಿಮಾ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸಬೇಕು. ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್, ಡ್ಯಾನ್ಸ್, ಡೈಲಾಗ್ಸ್, ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ವಿನಾಯಕ ಫಸ್ಟ್ ಕ್ಲಾಸ್, ಖುಷಿಯಾಗಿತ್ತು. ಹೊಸ ಟೀಮ್ ತುಂಬ ಸೂಪರಾಗಿ ಮಾಡಿದ್ದಾರೆ. ಒಂದು ನಗು ಎಲ್ಲ ಒಂದು ಫುಲ್ ಮೂವಿ ತುಂಬ ಇತ್ತು. ಆಮೇಲೆ ನಮ್ಮ ಹವಿಕ ಭಾಷೆನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಅದನ್ನು ನೋಡೋಕ್ಕಂತೂ ಇನ್ನೂ ತುಂಬ ಖುಷಿ ಆಯಿತು. ಸಾಂಗ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ತಂದಿದ್ದಾರೆ. ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತೀರಿ, ಬನ್ನಿ ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ರಿಯಲಿಸ್ಟಿಕ್. ಆ್ಯಕ್ಚುಲಿ ಇಫ್ ಯು ಸಿ ಜನರಲಿ ವಿ ಆ್ಯಸ್ ಅ ಹ್ಯೂಮನ್ ಆಲ್ಸೋ ದಟ್ ಈಸ್ ಎಕ್ಸಾಕ್ಟ್ ಫೀಲಿಂಗ್ ವಾಟ್ ವಿ ಹ್ಯಾವ್. ಅಟ್ ಟೈಮ್ಸ್ ನಮಗಿನ ಯಾರಾದರೂ ಸ್ವಲ್ಪ ಬೆಟರ್ ಇದ್ದರೆ ವಿ ಗೆಟ್ ಅ ಲಿಟಲ್ ಇಂಟಾಲರೆಂಟ್. ಅಟ್ ಟೈಮ್ಸ್ ವಿ ಆರ್ ಇನ್ಸೆನ್ಸಿಟಿವ್, ಬಟ್ ಅಟ್ ಟೈಮ್ಸ್ ವಿ ರಿಯಲೈಸ್ ಇಟ್ ಆಲ್ಸೋ ವೆನ್ ವಿ ಸಿ ದ ಟ್ರೂ ನೇಚರ್. ಸೊ ಮೂವಿ ವಾಸ್ ಅಮೇಝಿಂಗ್. ಎವ್ರಿಥಿಂಗ್ ವಾಸ್ ವೆರಿ ರಿಲೇಟಬಲ್. ಮೂವಿ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ. ಸ್ಟೋರಿನೂ ಚೆನ್ನಾಗಿದೆ. ಮತ್ತು ಎಡೆಯಲ್ಲಿ ಬರುವಂಥ ಫನ್ನಿ ಇನ್ಸ್ಟೆನ್ಸಸ್ಸು ಮತ್ತು ಮ್ಯೂಸಿಕ್ ತುಂಬ ಇಷ್ಟ ಆಯಿತು ನಮಗೆ. ಸೊ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಒಂದು ನೋಡುವಂಥ, ನಮ್ಮ ತುಳುನಾಡು ಇಲ್ಲಿದೊಂದು ಕಂಟೆಂಟ್ ಇರುವಂಥ, ಇಲ್ಲಿಯ ಸ್ಟೋರಿ ಬೇಸ್ ಲೈನ್ ಹಿಡಿದು ಮಾಡಿದಂಥ ಮೂವಿ. ಸೊ ಐ ವಿಶ್ ದೆಮ್ ಆಲ್ ಲಕ್, ಗುಡ್ ಲಕ್. ಸೂಪರ್ ಆಗಿದೆ. ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು. ಇದು ನಮ್ಮ ಯುವಕರು ಮಾಡಿದ ಚಿತ್ರ, ಹೊಸಬರ ಚಿತ್ರ. ಸೊ ಆದ ಕಾರಣ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಇದಕ್ಕೆ. ಪಿಕ್ಚರ್ ದಾಮಾಯಣ ಪ್ರೀಮಿಯರ್ ತೂರೆ ಬೈದಿನಿ. ಫಸ್ಟ್ ಕ್ಲಾಸ್ ಉಂಡು, ಮಸ್ತ್ ಉಂಡು, ಮಜಾ ಉಂಡು, ಎಡ್ಡೆ ಕಾಮಿಡಿಲ ಉಂಡು. ಮ್ಯೂಸಿಕ್ ಈಸ್ ವೆರಿ ಕ್ಯಾಚಿ, ವೆರಿ ಮೆಲೋಡಿಯಸ್ ವಿತ್ ಅ ವೆರಿ ಗುಡ್ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್. ಕೀರ್ತನ್ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ and Shrimuka's acting and associate actors are very good in this, and very punchy dialogues with very good comedy. ಭಾಳ ಖುಷಿ ಅಂಡು. ಒಳ್ಳೆ ಪ್ರಯತ್ನ ಶ್ರೀಮುಖ ಅವ್ರದ್ದು. ಅವರೇ ಹೀರೋ ಆಗಿ ಡಿರೆಕ್ಷನ್ ಮಾಡಿ ಒಂದು ಕತೆ ಬರೆದು ಒಂದು ಹೊಸ ಥರದ ಸಿನಿಮಾವನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಹೊಸ ಟೀಮ್ ಮಾಡಿದಂಥ ಹೊಸ ಪ್ರಯತ್ನ ತುಂಬ ಚೆನ್ನಾಗಿತ್ತು. ಸ್ಟಾರ್ಗಳು ಯಾರೂ ಇಲ್ಲ, ಆದರೂ ಕೂಡ ಎಲ್ಲೂ ಆ ಥರ ಫೀಲ್ ಬಂದಿಲ್ಲ, ಯಾರು ನಟರು ಇಲ್ಲ ಅನ್ನುವಂಥದ್ದು. ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ. ಫ್ರೆಂಡ್ಶಿಪ್ ಬಗ್ಗೆನೂ ಒಂದು ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮನ್ನು ಖಂಡಿತ ನಗಿಸುತ್ತೆ. ಫ್ಯಾಮಿಲಿ ಜೊತೆ ಬಂದು ನೋಡುವಂಥ ಒಂದು ಒಳ್ಳೆ ಸಿನಿಮಾ. ಎಲ್ಲ ಬಂದು ವೀಕೆಂಡಿಗೆ ಬಂದು ಎಂಜಾಯ್ ಮಾಡಿ. ಹಲೋ ಮಾತ್ರೆಗಳ ನಮಸ್ಕಾರ. ದಾಮಾಯಣ ಪನ್ಪಂಚಿನ ಮೂವಿ ಭಾರಿ ಶೋಕುಂಡು. ಮಾತಾ ಲೋಕಲ್ ಟ್ಯಾಲೆಂಟ್ ಸೇರಿದು ಮಲ್ತ ನಂಚಿನ ಪ್ರತಿಭೆಗೆ ಮಾತೆಲ್ಲ ಒಂಜಿ ಸಹಕಾರ ಮಲ್ಪಡ್ಬೇಕು, ಮತ್ತು ಸಪೋರ್ಟ್ ಮಲ್ಪಡು. ದಾಯಪಂಡ ಐ ರಿಯಲಿ ಲೈಕ್ಡ್. ಪ್ರತಿಯೊಬ್ಬರನ್ನ ಆ್ಯಕ್ಟಿಂಗ್ ಶೋಕುಂಡು. ಮಾತೆಲ್ಲ ತೂಲಿ ಎಗ್ಲು ಐನ ಬೇತೆ ಬೇತೆ ಮೂವಿಗೆ ತೋ ಸಪೋರ್ಟ್ ಮಲ್ಪ. ಅಂಜ ನಮ್ಮ ಊರದ ಜಾವಣರಿಗೆ ಸಪೋರ್ಟ್ ಮಲ್ಪೆ. ಭಾರಿ ಶೋಕದ ಮೂವಿ. ಪ್ಲೀಸ್ ವಾಚ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಭಾರಿ ಎಡ್ಡೆ ಆತನ್ ಲೈಕ್ ತುಳು ಬೊಕ್ಕ ಕನ್ನಡ, ದಟ್ ಮಿಕ್ಸ್ ಲ್ಯಾಂಗ್ವೇಜ್, ಒಂಜಿ ಲೋಕಲ್ ವೈಬ್. And movie is overall good, and that comedy part is very like most liking part.
So Mangalore, everywhere people likes that comedy part. So enk love stand. So must watch everyone. ಹೆಸರು ಕೇಳುವಾಗಲೇ ಏನೋ ಒಂದು ವಿಶೇಷತೆ ಇರ್ಬೋದಂತ ಮನಸ್ಸು ಒಪ್ತಾ ಇತ್ತು. ಶ್ರೀಮುಖರವರು ಕಳೆದ 1-2-3 ತಿಂಗಳಿಂದ ನಮ್ಮ ಮನೆಗೆ ಬಂದು ಈ ಒಂದು ನಾನೊಂದು ಚಿತ್ರವನ್ನು ನಡೆಸ್ತಿದ್ದೇನೆ ಎಂದು ಹೇಳುವಾಗ ಈ ಒಂದು ಸರಳ ವ್ಯಕ್ತಿತ್ವದ ಮನುಷ್ಯ ಯಾವ ರೀತಿಯಲ್ಲಿ ಯಾವ ಕಲ್ಪನೆಯ ಮುಖೇನ ಜನಸಾಮಾನ್ಯರನ್ನು ಮೆಚ್ಚಿಸ್ತಾನೆ ಅನ್ನುವ ವಿಚಾರ ನಮಗೆ ಸ್ವಲ್ಪ ನಿಗೂಢವಾಗಿತ್ತು. ಆದರೆ ಅದನ್ನು ಪರದೆ ಮೇಲೆ ನೋಡಿದಾಗ ನಿಜಕ್ಕೂ ಶ್ರೀಮುಖ್ ಮತ್ತು ಅವರ ತಂಡದವರ ಅಭಿನಯ ನಿಜಕ್ಕೂ ಬಹಳ ಶ್ರೇಷ್ಠ ಮಟ್ಟದಾಗಿತ್ತು. ಮಂಗಳೂರಿಗೆ ಒಂದು ವಿಶೇಷ ಕೊಡುಗೆಯನ್ನು ಶ್ರೀಮುಖ್ನವರ ತಂಡದವರು ಈ ಒಂದು ದಾಮಾಯಣ ಮುಖೇನ ನೀಡಿದ್ದಾರೆ. ತುಂಬ ಒಳ್ಳೆಯದಾಗಿ ಬಂದಿದೆ, ನ್ಯಾಚುರಲ್ ಆಗಿತ್ತು. ದಾಮೋನ ಪಾತ್ರ ಅಂತೂ ತುಂಬ ಇಷ್ಟ ಆಯಿತು. ದಾಮಾಯಣ ಮೂವಿ ಜಸ್ಟ್ ನೋಡ್ಕೊಂಡು ಬಂದೆ, ಪ್ರೀಮಿಯರ್ ಶೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಹೊಸ ಮುಖಗಳು, ಆದರೆ ಈ ಪಾತ್ರ ಮಾಡಿದವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ಸೋದೇ ಇಲ್ಲ. ಇದರಲ್ಲಿ ಸಂಗೀತ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ತುಂಬ ನ್ಯಾಚುರಲಾಗಿ ಮೂಡ್ ಬಂದಿದೆ. ಒಂದೊಳ್ಳೆ ಸಿನಿಮಾ ಬಂದಿದೆ ದಾಮಾಯಣ. ಸೊ ಇದು ಟೀಸರು ಚೆನ್ನಾಗಿತ್ತು, ಟ್ರೈಲರು ಚೆನ್ನಾಗಿತ್ತು. ಸೊ ತುಂಬ ಉತ್ಸಾಹ ಇಟ್ಟು ಮಾಡಿದ್ದಾರೆ ಇಡೀ ಟೀಮ್, ಎಲ್ಲ ಹೊಸಬ್ರಿದ್ದಾರೆ. ಸೊ ಇನ್ನೇನಿದ್ರು ಪ್ರೋತ್ಸಾಹದೇ ಇರೋದು. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ, ತುಂಬ ಲೋಕಲಿ ಕನೆಕ್ಟ್ ಆಗುತ್ತೆ, ನಮ್ಮ ಹತ್ರದ ಪಕ್ಕದ ಮನೆಯದು ಸ್ಟೋರಿ ಅಂತಲೇ ಅನಿಸುತ್ತೆ. ಆ್ಯಂಡ್ ಇಲ್ಲಿರುವಂಥ ಮುಖ್ಯವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹಣ ಮಾಡಬೇಕು ಅಂತ ಬಯಸಿದಾಗ ಅವನು ಯಾವುದೇ ಕಷ್ಟ ಇಲ್ಲದೆ ಹಣ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಡ್ಡದಾರಿನ ಹಿಡಿಲೇಬೇಕು. ಬಟ್ ಅವನ ಮುಗ್ಧತೆಯಿಂದ ಅವನು ಹಿಡಿದಿರೋಂಥ ದಾರಿ ಕೂಡ ಅಡ್ಡದಾರಿ ಅಂತಲೇ ಗೊತ್ತಿಲ್ಲದೆ ಅವನು ಯಾವುದೋ ಸಂಕಷ್ಟಕ್ಕೆ ಸಿಲ್ಕೊಳ್ತಾನೆ. ಬಟ್ ಒಳ್ಳೆ ಮನಸ್ಸಿದ್ರೆ ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಪಾಡ್ತಾನೆ ಅನ್ನುವಂಥದ್ದಕ್ಕೆ ಈ ಸಿನಿಮಾ ಒಂದು ಒಳ್ಳೆಯ ಉದಾಹರಣೆ. ಆ್ಯಂಡ್ ಇವತ್ತು ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಬ್ಬ ಪ್ರೇಕ್ಷಕನ ನಗಿಸ್ಬೇಕು ಅಂತ ಹೇಳಿದರೆ ಅಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು ಬೇಕೇ ಬೇಕಾಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಇಲ್ಲದೆ ಪ್ರತಿಯೊಬ್ಬ ವೀಕ್ಷಕರನ್ನು ಅವನು ನಗಿಸೋ ರೀತಿ ಮಾಡುತ್ತೆ ಅನ್ನುವಂಥದ್ದು ಈ ಸಿನಿಮಾದ ತಾಕತ್ತು. ದಾಮಾಯಣ ಪನ್ಪುನಂಚಿನ ಮೂವಿ ಬಾರಿ ಶೋಕ್ ಇತ್ತನೆ. ಪಂಡ ನಮ್ಮ ಒಂಜಿ ಫ್ರೆಂಡ್ ಕ್ಯಾರೆಕ್ಟರ್ ಪಂಡ ನಮ್ಮ ಒಟ್ಟಿಗೆ ಇಪ್ಪೇರು. ಪಂಡ ಒಂಜಿ ಪಾಸಿಟಿವ್ ಲೈಫು ನೆಗೆಟಿವ್ ಲೈಫು ನಮ್ಮ ಒಟ್ಟಿಗೆ ಇತ್ತದು ನಮಕ್ ಉಪದ್ರ ಮನ್ಪುನಂಚಿನ ಕ್ಯಾರೆಕ್ಟರ್ಲ ನಮ್ಮ ಲೈಫ್ಡೆ ಇಪ್ಪೇರು. ಬಟ್ ಅವು ಆ ಒಂಜಿ ಸಿಚುವೇಶನ್ನ ದಾಮೋದರನ ಲೈಫ್ಡು ಕೊನತ್ತೇರು. ಆ ಒಂಜಿ ದಾಮೋದರ ಕ್ಯಾರೆಕ್ಟರ್ನ ಮುಗ್ಧತೆ ಆದಿಪ್ಪು ಅತ್ತಂಡ ಆಯನ ಒಂಜಿ ಎಂಚಿನ ಇಲ್ಲದಕ್ಕಲೆಗೆ ಆಯ್ ಒಂಜಿ ಭಾರ ಆದೀಪೆ ಪಂಡ ಆಯಗ ಮಾರ್ಕಿ ಪೂಜಿ ಆಯವರಿ ದಡ್ಡೆ ಆದೀಪೆ. ಬಟ್ ಆಯೆ ಪೇಂಟೆಗೆ ಹೋದಾನಾಗ ಅಲ್ಪದಾದ ಬರೋ ಕಷ್ಟ ಆಪುಂಡು. ಸಿನಿಮಾ ನೋಡೋಕೆ ಬಂದಿರೋ ಎಲ್ರಿಗೂ ತುಂಬ ಧನ್ಯವಾದಗಳು. ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಮೂವಿ ಈ ಥರ ಚೆನ್ನಾಗಿ ಆಗ್ಬೋದು, ಜನ ಇಷ್ಟಪಡ್ಬೋದು ಅಂತ. ಬಟ್ ಇಲ್ಲಿ ಬಂದಾಗ ಮೂವಿ ಆಗುವಾಗ ಜನಗಳದ್ದು ಎಕ್ಸ್ಪೆಕ್ಟೇಷನ್ ನೋಡಿ ನಾನು ಮತ್ತು ನಮ್ಮ ಟೀಮ್ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ನಿಜ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಇದು ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಜನರ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ಇದೇ ರೀತಿ ನಾವು ನೆಕ್ಸ್ಟ್ ನಮ್ಮ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಸಿನಿಮಾಗೆ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಎಂಟರ್ಟೈನ್ಮೆಂಟ್ ಇಲ್ಲದೆ ನೀವು ಆಚೆ ಹೋಗಲ್ಲ, ಇದಂತೂ ನನ್ನ ಕಡೆಯಿಂದ ಗ್ಯಾರಂಟಿ. ದಯವಿಟ್ಟು ಎಲ್ಲ ಬನ್ನಿ, ನಿಮ್ಮ ಪ್ರೋತ್ಸಾಹ ನಮ್ಮ ಕಡೆ ಇರಲಿ. ಥ್ಯಾಂಕ್ ಯು. ಅದೇ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಅವರವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತುಂಬ ಖುಷಿಯಾಯಿತು. ದಾಮು ಪಾರ್ಟ್ ಮಾಡಿದವರು ಮತ್ತು ವಿದ್ಯಾ ಸರಸ್ವತಿ, ವಿನಾಯಕ ಮತ್ತು ವೆಂಕಿ ನನಗೆ ತುಂಬ ಇಷ್ಟ ಆಯಿತು. ಅವರೊಂದು ಆಟೋ ಡ್ರೈವರ್ದು ತುಂಬ ಖುಷಿಯಾಗಿದೆ. ಹಾಗೆ ತಾತಂದು ಅಜ್ಜಂದು ಅವರ ಒಂದು ಏನೋ ಲಿವಿಂಗ್ ಹ್ಯಾಬಿಟ್ ಉಂಟಲ್ಲ ಒಂಥರ, ಅದು ತುಂಬ ಖುಷಿ ಆಯಿತು ನೋಡಿ. ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ. ಈವನ್ ಅವರ ದಾಮು ಅಮ್ಮನ ಪಾರ್ಟ್ ಮಾಡಿದವರು ನ್ಯಾಚುರಲ್ ಆಗಿ, ಅಪ್ಪನ ಪಾರ್ಟ್ ಮಾಡಿದವರು, ಅಮ್ಮನ ಪಾರ್ಟ್ ಮಾಡಿದವರು, ಯಾರನ್ನೂ ಇದರಲ್ಲಿ ಬಿಡುವ ಹಾಗಿಲ್ಲ. ಪ್ರತಿಯೊಬ್ಬರದ್ದು ಚೆನ್ನಾಗಾಗಿದೆ. ಪುನಃ ಥಿಯೇಟ್ರಿಗೆ ಹೋಗಿ ನೋಡಬೇಕು, ನಾನು ಮತ್ತೊಮ್ಮೆ ನೋಡಬೇಕು. ಹೊಸ ಟೀಮ್ ಮಾಡಿದ್ದು ಅನಿಸೋ ಥರ ಇಲ್ಲ, ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಎಲ್ಲ ಆ್ಯಕ್ಟರು ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೊಂದು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಮತ್ತು ತುಂಬ ಸಿಂಪಲ್ ಸ್ಟೋರಿಯನ್ನು ಒಂದು ಸಣ್ಣ ಎಳೆ ಅದ್ಭುತವಾಗಿ ಬೆಳ್ಕೊಂಡು ಹೋಗಿ ಆಮೇಲೆ ಒಂದು ಒಳ್ಳೆಯ ಫಿಲಾಸಫಿಕಲ್ ಎಂಡನ್ನು ಕಾಣಿಸುತ್ತೆ. ಭಾರಿ ಖುಷಿ ಆಗ್ತಾ ಉಂಟು. ಹಾಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲರ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ಸಪೋರ್ಟ್ ಮಾಡಿ ಜುಲೈ 14ಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇವತ್ತು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಪ್ರೀಮಿಯರ್ ನಡೆದಿದೆ. ಎಲ್ಲರೂ ಬಂದಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ, ಹೌಸ್ಫುಲ್ ಮಾಡಿದ್ದೀರಿ. ಸೊ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ದಾಮಾಯಣದ ಎಕ್ಸ್ಪೀರಿಯನ್ಸ್ ಒಂದು ಅದ್ಭುತ ಅನುಭವ.
ತುಂಬ ಚಾಲೆಂಜಿಂಗ್ ಸ್ಟೋರಿ, ಅಂದರೆ ಯೂಶ್ವಲಿ ನಮಗೆ ಯಾರಿಗೂ ಸಿಗದಂತಹ ಸ್ಟೋರಿಗಳು ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ. ಅಂದರೆ ಮಧ್ಯೆ ಮಧ್ಯೆ ಬರುವಂಥ ಒಂದು ಸ್ಯಾಡ್ ಸ್ಟೋರಿಗಳು ಆಗಿರ್ಬೋದು, ಅಥವಾ ಕಾಮಿಡಿಗಳು. ಮೇನ್ ಕಾಮಿಡಿ ಅಂದರೆ ನಮಗೆ ತುಂಬ ಹಾರ್ಷಾಗಿಯೂ ಸಹ ಇರಬಾರ್ದು, ಹಾಗೆ ಮೈಲ್ಡ್ ಸಹ ಇರಬಾರ್ದು. ಸೊ ಅದನ್ನು ಮ್ಯಾಚ್ ಮಾಡಿಕೊಂಡು ಮಾಡುವಂತಹ ಒಂದು ಚಾಲೆಂಜ್ ಸಿಕ್ಕಿದ್ದು, ಹಾಗೆ ಕೊಟ್ಟಿದ್ದಕ್ಕೆ ಟೀಮ್ ದಾಮಾಯನಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಡಿಷನ್ಸ್ ಕೊಟ್ಟಿದ್ದು ಆ್ಯಕ್ಚುಲಿ ತಂಗಿ ಪಾತ್ರಕ್ಕೆ ಆಡಿಷನ್ಸ್ ಮಾಡ್ತಾ ಇದ್ದಾರೆ ಅಂತ ಹಾಕಿದಾಗ ನಾನು ಅಪ್ಲೈ ಮಾಡಿದೆ, ಆಡಿಷನ್ಸ್ ಕೊಟ್ಟೆ, ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರು. ಖುಷಿ ಆಯಿತು, ಒಂದು ಚಾನ್ಸ್ ಸಿಗ್ತಾ ಇದೆ ಸಿನಿಮಾದಲ್ಲಿ ಮಾಡೋಕ್ಕೆ ಅಂತ. ಅದಾಗಿ ಒಂದು 2 to 3 days ಆಗೋಷ್ಟೊತ್ತಿಗೆ ಡೈರೆಕ್ಟ್ರ್ ಮತ್ತೆ ಕೆಲವೊಂದಷ್ಟು ಡೈಲಾಗ್ಸ್ ಕೊಟ್ಟರು, ಇದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿ ಕಳಿಸಿ ಅಂತ. ನಾನು ಮತ್ತೆ ಏನು ಹೊಸದಿರಬೇಕು ಅಂದರೆ ಸೇಮ್ ಡೈಲಾಗ್ಸ್ ಇರಬೇಕು ಅಂತ ಅಂದ್ಕೊಂಡು ಕಳಿಸ್ದೆ. ನನಗೆ ಆಲ್ಮೋಸ್ಟ್ ವರ್ಕ್ಶಾಪ್ ಮಾಡೋವರೆಗೂ ಗೊತ್ತಿರಲಿಲ್ಲ ಇದೇ ಲೀಡ್ ರೋಲ್ ಅಂತ. ಸೊ ತುಂಬ ಎಕ್ಸೈಟಿಂಗ್ ಅನ್ನಿಸ್ತು. ಆಮೇಲೆ ಹೀಗೆ ತರಲೆ ಮಾಡ್ತಾ ಸಿನಿಮಾ ಮಾಡಿದ್ವಿ. ಅವ್ರು ನಮ್ಮ DOP ಹೀಗೆ ಇವಾಗ ಹೇಗೆ ಮಾಡಿಬಿಟ್ಟು ಹೋದ್ರು, ಹಾಗೆ ತರಲೆ ಮಾಡಿಕೊಂಡು ಒಂದು ಫ್ಯಾಮಿಲಿ ಥರ ಸಿನಿಮಾ ಮಾಡಿದ್ದೀವಿ. ಕೋವಿಡ್ ಬ್ಯಾಚಿನ ಸಿನಿಮಾ ಒಂದು ಇವತ್ತು ಪ್ರೀಮಿಯರ್ ಶೋ ಕಂಡಿದೆ. ನಿಮ್ಮ ಸಪೋರ್ಟ್ ತುಂಬ ಖುಷಿ ಕೊಟ್ಟಿದೆ ನನಗೆ. ಬುಕ್ ಮೈ ಶೋದಲ್ಲಿ ಹೌಸ್ಫುಲ್ ನೋಡಿದಾಗ ಒಮ್ಮೆ ತುಂಬ ಹೆದರಿಕೆ ಆಯಿತು, ಅಷ್ಟೇ ಜವಾಬ್ದಾರಿ ಹೆಚ್ಚಿತ್ತು. ಜನ ಬಂದು ತೋರಿಸಿದ ಸಪೋರ್ಟ್ ಮತ್ತು ಅವರು ಎಂಜಾಯ್ ಮಾಡಿದ ಪ್ರತಿ ಕ್ಷಣವೂ ಕೂಡ, ಮೂವಿಯನ್ನು ಅನುಭವಿಸಿದ ಪ್ರತಿ ಕ್ಷಣವೂ ಕೂಡ ತುಂಬ ಸಂತೃಪ್ತಿ ಕೊಟ್ಟಿದೆ ನನಗೆ. ತುಂಬ ಖುಷಿಯಾಗಿದೆ. ಪ್ರತಿಯೊಂದು ಪ್ರಿಪರೇಷನ್, ಚಿಕ್ಕ ಒಂದು ಕತೆ ಶುರುವಾದಾಗಿಂದ ಕೊನೆ ಈ ದಿನ ಈ ಪ್ರೀಮಿಯರ್ ಶೋವರೆಗೂ ಇಟ್ ವಾಸ್ ಅ ವಂಡರ್ಫುಲ್ ರೈಡ್. ಈ ಸಿನಿಮಾದಲ್ಲಿ ನಾವು ಪಟ್ಟಿರೋ ಒಂದು ಪರಿಶ್ರಮಕ್ಕೆ ಒಂದು ಪ್ರಾಪರಾಗಿ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದ್ದು ನಮಗೆ ನಿಜವಾಗ್ಲೂ ಎಷ್ಟು ಅದ್ರ ಬಗ್ಗೆ ಪದಗಳು ಬರ್ತಾ ಇಲ್ಲ. ಇದ್ರ ಬಗ್ಗೆ ಅಷ್ಟು ಖುಷಿಯಾಗಿದೆ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು, ಮತ್ತು ಎಲ್ಲರ ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ, ಎಲ್ಲ ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಈ ಲೆವೆಲಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಪ್ರೀಮಿಯರ್ ಶೋ ಅಂತ ಹೇಳಿದ್ರೆ. ಇನ್ನು ಆಲ್ ಓವರ್ ಕರ್ನಾಟಕ ರಿಲೀಸ್ ಆದಾಗ ಜನ ಇದ್ರ ಬಗ್ಗೆ ಎಷ್ಟು ಒಂದು ರೆಸ್ಪಾನ್ಸ್ ಬರ್ಬೋದು, ಯಾವ ರೀತಿ ಇದು ಹೋಗ್ಬೋದು ಅನ್ನೋದೇ ನನಗೆ ನೋಡ್ತಾ ಇದ್ರೆ ಅದು ಇಮ್ಯಾಜಿನ್ ಮಾಡ್ಕೋತಾ ಇದ್ರೆ ನನಗೆ ತುಂಬ ಒಂದು ಖುಷಿ ಕೊಡ್ತಾ ಇರೋ ವಿಷಯ. ಎಂಕ್ ಭಾರಿ ಖುಷಿ ಅಂಡ್ ದಯಪಂಡ ಕುಡ್ಲದ ಜನಕ್ಕೂ ಈತ ಎಂಕ್ಲೆಗೆ ಸಪೋರ್ಟ್ ಮಲ್ಪೇರು ಪಂಡದ ಎಂಕ್ ಗೊತ್ತಿಜ್ಜಾಂಡ್ ಎಂಕ್ಲೇನ ಸಿನಿಮಾಗೂ ಎಂಕ್ಲು ಪಾಡಿನ ಮಾತಾ ಪ್ರಯತ್ನಲ ಏತದ ಪನ್ಪುನ ಎಂಕ್ ಗೊತ್ತುಂಡು ಅಂಡ್ ಅವು ಜನಕ್ಲಿಗೆ ಎಂಚ ಮುಟ್ಟುಂಡು ಪನ್ಪುನಿಟ್ಟು ಎಂಕ್ಲೇನ ಗೆಲುಪು ಅಥವಾ ಸೋಲು ಉಂಡು ಐಟ್ ಅಂಚಾದ ಎಂಕ್ ಭಾರಿ ಸಂತೋಷ ಆಯ್ನಿ. ಕುಡ್ಲದ ಜನಕ್ಲೇನ ಈ ಪ್ರತಿಸ್ಪಂದನ ಆಕ್ಲು ಒಂಜೊಂಜಿ ಸಂದರ್ಭಡ್ಲ ವಾ ರೀತಿಡ್ ಐಕ್ ರಿಯಾಕ್ಷನ್ ಕೊರೊಂದಿತ್ತೇರು ಪನ್ಪಿನ ತೂದು ಎಂಕ್ ಭಾರಿ ಸಂತೋಷ ಅಂಡ್ ಅಂಚಾದ ಯಾನ್ ಎಂಕ್ಲೇನ ಟೀಮ್ದಾಕ್ಲಿಗೆ ಮಾತ್ರ ಆತು ಕುಡ್ಲದ ಮಾತಾ ಜನಕ್ಲಿಗೆ ಬತ್ತಿನಾಕ್ಲಿಗೆ ಯಾನ್ ನಿಜವಾದ್ಲ ಪೂರ್ತಿ ಪ್ರಮಾಣಡು ಸೊಲ್ಮೆ ಸಂದ ಒಂದುಲ್ಲೆ.